ಯಕ್ಷಗಾನ ತುಳುನಾಡಿನ ಗಂಡು ಕಲೆ ಮಾತ್ರವಲ್ಲದೆ ಕರಾವಳಿಯಲ್ಲಿ ಆರಾಧನೆಯ ರೂಪವನ್ನ ಪಡ್ಕೊಂಡಿದೆ. ಕರ್ನಾಟಕ ಕರಾವಳಿಯಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ಮೇಳಗಳು ತಿರುಗಾಟ ನಡೆಸ್ತಾ ಇದ್ರೆ ದೇವಳದಿಂದ ಹೊರಡುವ ಮೇಳಗಳು ಸಾಕಷ್ಟು ಇದೆ. ಅದರಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಿಂದ ಹೊರಡುವ 6 ಮೇಳಗಳು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ತಿರುಗಾಟ ಸಂದರ್ಭ ಕಲಾವಿದರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಇದೀಗ ಕಟೀಲು ಮೇಳ ಮತ್ತು ಬಸ್ಸಿನ ಮಾದರಿಯನ್ನ ಕಲಾವಿದರೊಬ್ಬರು ಮಾಡಿದ್ದು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಮಂಗಳೂರಿನ ಪಡೀಲು ಕಂಬಳಬೆಟ್ಟು ನಿವಾಸಿಗಳಾದ ಗಾಯತ್ರಿ ಮತ್ತು ಶ್ರೀನಿವಾಸ ಆಚಾರ್ಯ ಅವರು ಕಟೀಲು ಮೇಳದ ರಂಗಸ್ಥಳದ ಮಾದರಿ ಮತ್ತು ಕಟೀಲು ಮೇಳದ ಬಸ್ಸಿನ ಮಾದರಿ ರಚಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಂಗಸ್ಥಳದೊಂದಿಗೆ ದೇವಿ ಮಹಾತ್ಮೆ ಪ್ರಸಂಗಕ್ಕೆ ಬಳಸುವಂತೆ ಶ್ರೀದೇವಿಯ ಉಯ್ಯಾಲೆ ರಚಿಸಿದ್ದು ಗಮನ ಸೆಳೆಯುತ್ತಿದೆ. ಅಲ್ಲದೆ ರಂಗಸ್ಥಳಕ್ಕೆ ಅಳವಡಿಸುವಂತೆ ಮಾದರಿಯಲ್ಲಿಯೂ ಲೈಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಮಾದರಿಯನ್ನ ಕಟೀಲು ದೇವಳದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ.